ಚಿತ್ರರಂಗದಲ್ಲಿ ಕೋಟಿ ಕಲೆಕ್ಷನ್ ಮಾಡಿದ ಸೂಫ್ರಮ್ ಸೋ ಚಿತ್ರ ಭಾರಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಭಾವ ಬಂದ್ರು ಹಾಡಿನ ಬಗ್ಗೆ ಅಂತೂ ಹೇಳೋದೇ ಬೇಡ. ಎಲ್ಲರಲ್ಲೂ ಈ ಹಾಡಿನದೇ ಗುಂಗು. ಸೋಷಿಯಲ್ ಮೀಡಿಯಾದಲ್ಲಿ ಈ ಹಾಡಿನ ರೀಲ್ಸ್ಗಳದ್ದೇ ಕಾರ್ಬಾರು. ಇದೀಗ ಗಣೇಶೋತ್ಸವದ ಸಂದರ್ಭದಲ್ಲೂ ಸೂಫ್ರಮ್ ಸೋ ಗುಂಗು ಜೋರಾಗಿದೆ. ಉಡುಪಿಯ ಕಟಪಾಡಿ ಸಾರ್ವಜನಿಕ ಗಣೇಶೋತ್ಸವದ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ವಿಶೇಷ ವೇಷ ಧರಿಸಿದ ತಂಡವೊಂದು ಜನರನ್ನ ನಗೆ ಕಡಲಿನಲ್ಲಿ ತೇಲಿಸಿದೆ. ಹೌದು, ಜಯಕರ್ ಕುಂದರ್ ನೇತೃತ್ವದಲ್ಲಿ ಸಂಗಮ ಫ್ರೆಂಡ್ಸ್ ತಂಡ ಸೂಫ್ರಮ್ ಸೋ ಕನ್ನಡ ಚಿತ್ರದಲ್ಲಿ ಕಾಣಿಸಿಕೊಂಡ ಭಾವ, ಗುರೂಜಿ, ಸುಲೋಚನಾ ಈ ಮೂರು ಪಾತ್ರದ ವೇಷ ಹಾಕಿ ಮೆರವಣಿಗೆ ಉದ್ದಕ್ಕೂ ಸಾರ್ವಜನಿಕರನ್ನ ರಂಜಿಸಿದ್ದಾರೆ. ಪ್ರತಿ ಗಣೇಶೋತ್ಸವ ಸಂದರ್ಭ ಈ ರೀತಿ ವಿಶೇಷ ವೇಷ ಹಾಕಿ ಜನರ ಗಮನ ಸೆಳೆಯುವ ಈ ತಂಡ ಈ ಬಾರಿ ಮತ್ತೊಂದು ವಿಶೇಷತೆಯ ಜೊತೆಗೆ ಮನರಂಜಿಸಿದೆ. ಜಯಕರ್ ಕುಂದರ್ ಕಟಪಾಡಿಯಲ್ಲಿ ರಿಕ್ಷಾ ಚಾಲಕರಾಗಿದ್ದು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯದ ಜೊತೆಗೆ ಚಲನಚಿತ್ರ ನಟರಾಗಿ ಪ್ರಸಿದ್ಧಿ ಪಡೆದುಕೊಂಡಿದ್ದಾರೆ. ನಾವು ಸಂಗಮ ಕಲಾವಿದರು ಸಂಗಮ ಫ್ರೆಂಡ್ಸ್ ಕಟ್ಪಾಡಿ ಪೇಟೆಬೆಟ್ಟು ಇದರ ವತಿಯಿಂದ ಗಣೇಶ ಚತುರ್ಥಿ ನಮ್ಮ ಕಟ್ಪಾಡಿಗೆ ವರ್ಷಪತಿ ವೇಷ ಆಗ್ತೇವೆ. ಇದು ನಮ್ಮ ಹುಲಿ 5ನೇ ವರ್ಷ ಸಂಗಮ ಮಿನಿ ಟೈಗರ್. ಅದರ ಸಲುವಾಗಿ ಈ ವರ್ಷ ಸೂಫ್ರಮ್ ಸೋ ಫಿಲ್ಮ್ನ ಒಂದು ತುಣುಕು ನಿಮ್ಮ ಮುಂದೆ. 3 ಪಾತ್ರ, ಒಂದು ಭಾವ ಬಂದರು ಭಾವ, ಇನ್ನೊಂದಾಗಿ ಸುಲೋಚನಾ, ಮೂರನೇದಾಗಿ ಸ್ವಾಮೀಜಿಯ ಪಾತ್ರ ರಾಜ್ಬಿ ಶೆಟ್ಟಿ ಅವರದ್ದು. ಈ 3 ಪಾತ್ರ ಕೂಡ ಈ ವರ್ಷ ನಾವು ಒಂದು ಅನ್ಕೊಂಡಿದ್ದೇವೆ. ಎಂಗ್ಲ ದುಂಬುಡಿಂಚಿ ವೇಷ ಅವಾರ್ಡ್, ಕಾಲೇಜಿಗೆ ಅವಾರ್ಡ್, ದಾದಾ ಸ್ಕಿಟ್ ಅವಾರ್ಡ್, ದಾದಾದ ಮಲ್ಪರೆತ್ತಂಡಲ ಎಂಗಲಿಗೆ ಸಪೋರ್ಟ್ ಮಲ್ದಿ ಸಂಗಮ್ ಫ್ರೆಂಡ್ಸ್. ಯಾನ್ ದುಂಬುಡಿಂಚಿ ಕಾಲೇಜ್ ಬೋರ್ದಿಂಚಿಲ ಸಂಗಮ್ ಫ್ರೆಂಡ್ಸ್ ಇಡುಲ್ಲೆ ಬೊಕ ಬೇತೆ ಬೇತೆ ಟೈಪ್ದ ಪೂರ ವೇಷ ಪಾಡ್ದಿಂಕ್ಲು ಕಾಲೇಜ್ ಫೆಸ್ಟ್ ಅವಾರ್ಡ್ ಪೂರೆಕ್ಲ ಐದೊಟ್ಟು ವಿಷಯ ಒಂದು ಗಣೇಶ ಚತುರ್ಥಿಗ ಒಂದು ಎಡ್ಡೆ ಒಂದು ಕಾನ್ಸೆಪ್ಟ್ ಕೊರ್ಕ ಬಂದು ಯಶ್ನಾಗ್ ಮೇರು ಬೊಕ ತುಕಾರಾಮಣ್ಣೆ ಕಿಶನ್ ಮೊಗಲ್ 3 ಜನ ಪಂಡೇರು ಅಂಚೆ ಅದು ಅಗಲ್ ಪನಿ ಬೊಕ ಹೆಜ್ಜೆ ಬಂದ್ರೆ ಆಪುಜಿ ಎಂಕಲ್ಲಡ ಅಂಚೆ ಅದು ಈ ಒಂದು ಎಡ್ಡದೊಂದು ಕಾನ್ಸೆಪ್ಟ್ ಪಸಂಬ ಇದೆ ನಿಗಲಿಗೋಸ್ಕರ.